ಜೈ ಶ್ರೀರಾಮ್, ಹೇಗಿದ್ದೀರಾ? ನಿನ್ನೆದು ದ್ವಾದಶಿದ್ದು ಪಾರಣೆ ಏನೆಲ್ಲ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಎಳ್ಳು 2 ವಾಟಿಯಷ್ಟು ಎಳ್ಳನ್ನು ತಗೊಂಡಿದ್ದೆ, 2 ಅಳತೆಯಷ್ಟು. ಅದಕ್ಕೆ 1 ಅಳತೆಯಷ್ಟು ನೆಲಗಡಲೆನೂ ತಗೊಂಡಿದ್ದೆ. ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಹುರಿಯೋಕ್ಕೆ ಹೋಗಬೇಡಿ, ಯಾಕಂದರೆ ಎಣ್ಣೆ ಸೀಡ್ಸ್ ಅಲ್ವ ಅದು. ಎಳ್ಳು ಅಂದರೆ ಬೇಗ ಕಪ್ಪಾಗುತ್ತೆ, ಅದನ್ನ ಆಗದಂಗೆ ಹುರಿಬೇಕು. ಅದನ್ನ ಏನಂದರೆ ಚಟಪಟ ಅನ್ನತ್ತೆ, ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದನ್ನ ನೋಡಿಕೊಂಡು ನಾವು ಹುರಿಬೇಕು. ಹುರಿದು ಸ್ವಲ್ಪ ಮುಕ್ಕಾಲು ವಾಸಿ ಹುರಿದಾಗಬೇಕಿದ್ರೆ ನನ್ನ ಹತ್ರ ಹುರಿದ ನೆಲಗಡಲೆನೇ ಇತ್ತು, ಸಿಪ್ಪೆ ತೆಗೆದ ನೆಲಗಡಲೆ, ಅದನ್ನ ಹಾಕ್ಕೊಂಡೆ. ನೋಡ್ಬೋದು. ಮಕರ ಸಂಕ್ರಾಂತಿ ಅವತ್ತು ಏಕಾದಶಿ ಬಂದ ಕಾರಣ ಈ ಸಲ ಮಾರನೇ ದಿವಸ ದ್ವಾದಶಿಗೆ ನಾವು ಈ ಎಳ್ಳಿನ ಐಟಮ್ ಮಾಡಿ ಇಡಬೇಕಾಯಿತು. ಮುಂಚಿನ ಅವತ್ತು ಮಾಡಲಿಕ್ಕೆ ಆಗದ ಕಾರಣ ಮಾರನೇ ದಿವಸ ನಾವು ದೇವರಿಗೆ ಮಾಡಿಟ್ಟಿದ್ದೇವೆ. ನೋಡ್ಬೋದು ನೀವು ಇಲ್ಲಿ. ಆನಂತರ ಅದು ಹುರಿದಾದ ನಂತರ ಸ್ಟವ್ ಆಫ್ ಮಾಡಿ ಅದೇ ಬಾಣಲಿಗೆ 2 ಕಪ್ಪಷ್ಟು, ನಾನು 3 ಕಪ್ಪಷ್ಟು ತಗೊಂಡಿದ್ದೀನಿ, ಎಲ್ಲ ಒಟ್ಟು 3 ಅಳತೆಯಷ್ಟು. 2 ಅಳತೆಯಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ, ನೋಡ್ಬೋದು. ಅದನ್ನ ಬಾಣಲಿಗೆ ಹಾಕ್ಕೊಂಡು 1 ಚಮಚ ತುಪ್ಪ ಹಾಕ್ಕೊಂಡು 1-2 ಚಮಚೆ ನೀರು ಸಾಕು, ಜಾಸ್ತಿ ನೀರು ಬೇಡ. ಆಮೇಲೆ ಸುಮ್ಮನೆ ಕುದಿಸ್ಬೇಕಾಗತ್ತೆ. ಕರಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನ ಕರಗಿಸ್ಕೊಳ್ಳಿ. ಫಸ್ಟು ಕರಗಿಸಿ ಸೋಸಿಕೊಳ್ಳಿ, ಯಾಕಂದರೆ ಕಲ್ಲು ಏನಾದರೂ ಇದ್ದರೆ ಇದು ಬೇಕಾಗತ್ತೆ ಅಂತ. ನಾನು ನಾರ್ಮಲಾಗಿ ಬಳಸುವಂಥ ಬೆಲ್ಲ ತೊಗೊಂಬಂದಿಲ್ಲ, ಅಂಟು ಬೆಲ್ಲ ಅಂತ ಹೇಳ್ತಾರಲ್ವ, ಈ ಉಂಡೆ ಮಾಡಲಿಕ್ಕೆ ಬೇಕಾಗುವಂಥದ್ದು, ಆ ಬೆಲ್ಲ ತೊಗೊಂಬಂದಿದ್ದೆ. ಅದು ತಂದರೆ ಒಳ್ಳೆಯದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಅದು ತೊಗೊಂಬಂದಿದ್ದೆ. ಇದಕ್ಕೋಸ್ಕರನೇ ಚೆಂದ ಮಾಡೋಣ ಅಂತಂದ್ಬಿಟ್ಟು. ಆನಂತರ ಮುಕ್ಕಾಲು ವಾಸಿ ಎಳ್ಳು ಮತ್ತು ನೆಲಗಡಲೆ ಮಿಕ್ಸರನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಸ್ವಲ್ಪ ಹಾಗೇ ಬಿಡಿ. ಈ ಮಿಕ್ಸಿಗೆ ಹಾಕೋದ್ರಿಂದ ಚೆಂದ ಟೇಸ್ಟ್ ಕೊಡುತ್ತೆ. ಒಂದು ಆ ಫುಲ್ ಹಾಗೆಯೇ ಬಿಟ್ಟಿರ್ತೀವಲ್ಲ, ಒಳ್ಳೆ ಟೆಕ್ಸ್ಚರ್ ಒಂದು ಕೊಡುತ್ತೆ ಅಂತ ಅಷ್ಟೇ. ನಿಮಗೆ ಹೇಗೆ ಬೇಕೋ ಹಾಗೆಯೇ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದಾದ ನಂತರ ಪುಡಿ ಆದ ನಂತರ ನೋಡಿ, ಅದು ಕೂಡ ಫುಲ್ಲು ಪುಡಿ ಆಗಲಿಕ್ಕಿಲ್ಲ, ರವೆ ಥರ ಮಾಡಿಕೊಂಡ್ರೆ ಸಾಕು. ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಆಮೇಲೆ ಒಂದು ಅರ್ಧ ಚಮಚೆಯಷ್ಟು ಶುಂಠಿ ಪುಡಿ, ಸ್ವಲ್ಪ ಏಲಕ್ಕಿ ಪುಡಿ, 1 ಕಾಳು ಏಲಕ್ಕಿ ಪುಡಿ ಹಾಕಿದ್ದೀನಿ ಅಷ್ಟೇ. ತೀರಾ ಜಾಸ್ತಿ ಬೇಡ, ಯಾಕಂದರೆ ಎಳ್ಳಿನ ಘಮನೇ ತುಂಬ ಚೆನ್ನಾಗಿರುತ್ತೆ. ಅಷ್ಟೊತ್ತಿಗೆ ಇಲ್ಲಿ ಬೆಲ್ಲ ಕರಗಿತ್ತು, ನೋಡ್ಬೋದು. ಅದನ್ನ ಸೋಸಿಟ್ಕೊಂಡಿದ್ದೀನಿ. ಆನಂತರ ಪುನಃ ಅದನ್ನ ಕುದಿಯೋಕ್ಕೆ ಇಡಬೇಕು. ಇಷ್ಟು ಸೋಸಿದ ನಂತರ ನಾವು 1ರಿಂದ 1.5 ನಿಮಿಷದಷ್ಟು ಕುದಿಸಿದ್ರೆ ಸಾಕು, ಜಾಸ್ತಿ ಏನು ಕುದಿಸೋದು ಬೇಕಾಗಲ್ಲ. ಇದು ತುಪ್ಪ ನಾವು ಆವಾಗಲೇ ಹಾಕಿರೋದ್ರಿಂದ ಈಗ ಪುನಃ ತುಪ್ಪ ಬೇಡ. ನೋಡಿ, ಈ ನೊರೆ ಬರುತ್ತೆ. ನೊರೆ ಬಂದು ಒಂದು ಸಾಧಾರಣ 1 ನಿಮಿಷ ಮ್ಯಾಕ್ಸಿಮಮ್ ಸಾಕು. ತೀರಾ ನಿಮಗೆ ಗಟ್ಟಿ ಬೇಕು ಅಂತನೋರು ಸ್ವಲ್ಪ ಜಾಸ್ತಿ ಮಾಡಿ 2 ನಿಮಿಷದಷ್ಟು ಕುದಿ ಬರ್ಸ್ಕೊಳ್ಳಿ. ತೀರಾ ಗಟ್ಟಿ ಬೇಡ ಅಂತನೋರು ಈ ಲೆವೆಲಿಗೆ ಆಫ್ ಮಾಡ್ಬೋದು. ಆಫ್ ಮಾಡಿ ಅದಕ್ಕೆ ನಾವು ಇದನ್ನ ಹಾಕಬೇಕು. ನಾವು ಹುರಿದಿಟ್ಟಿದ್ದೀವಲ್ವ ಪುಡಿ ಮಾಡಿಕೊಂಡು ಎಳ್ಳು ಮತ್ತು ಇದನ್ನ ಮಿಕ್ಸರ್ ಹಾಕ್ಕೊಳ್ಳಿ, ನೀಟಾಗಿ ಮಗಚ್ಕೊಳ್ಳಿ. ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಿದರೆ ಹಾಗೇ ಬಿಡ್ತು. ನೋಡಿ, ಮಿಕ್ಸ್ ಮಾಡಿ ಚೆಂದ ಮಿಕ್ಸ್ ಕೊಟ್ಟರೆ ಸಾಕು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳೋದನ್ನು ಮರಿಬೇಡಿ. ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆಂದ ಘಮ ಬರುತ್ತೆ. ನೋಡಿ, ಉಂಡೆ ಮಾಡಿ ಇಟ್ಕೊಂಡ್ರೆ ಆಗೋಯ್ತು. ನಾನು ಇದನ್ನ ಮುಂಚಿನ ಅವತ್ತೆ ಏಕಾದಶಿ ಅವತ್ತೇ ಮಾಡಿಟ್ಕೊಂಡಿದ್ದೆ, ಬೆಳಗ್ಗೆ ಎದ್ದು ಹರಿಬರಿ ಆಗತ್ತೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಇನ್ನೂ ಬಿಸಿ ಇತ್ತು, ಅದು ಇನ್ನು ಸ್ವಲ್ಪ ಗಟ್ಟಿ ಆಗೋದು ಬಾಕಿ ಇತ್ತು. ನೋಡಿ, ಆನಂತರ ಮಾರನೇ ದಿವಸಕ್ಕೆ ಪೊಂಗಲಿಗೆ ಏನು ಗೊತ್ತಾ, ಗೋಧಿ ಕಡಿ 1 ಕಪ್ಪು, ಹೆಸರುಬೇಳೆ 1 ಕಪ್ಪು, ಆನಂತರ ನೋಡಿ ಇದು ಜಾಯಿಕಾಯಿ ಪುಡಿ, ಕೇಸರಿ, ಲವಂಗ, ಏಲಕ್ಕಿ, ಸ್ವಲ್ಪ ಉಪ್ಪು, ದ್ರಾಕ್ಷಿ, ಗೋಡಂಬಿ, ನೆಕ್ಸ್ಟ್ ಸ್ವಲ್ಪ ಅದಕ್ಕೆ ಶುಂಠಿ ಪುಡಿ ಮತ್ತು ತೆಂಗಿನಕಾಯಿ ಹಾಕ್ಕೋಬೇಕು. ಬೆಲ್ಲ, ಇಷ್ಟನ್ನು ನಾನು ತೋರಿಸ್ತೇನೆ ಅಡುಗೆ ಮಾಡುವಾಗ. ಇದು ಚಟ್ನಿ ನೋಡಿ, ನೆಲ್ಲಿಕಾಯಿ ಚಟ್ನಿ, ಮಂದೆಲಗ ಚಟ್ನಿ ನೋಡಿ, ನೋಡ್ಬೋದು. ಶುಂಠಿ, ಕಾಯಿಮೆಣಸು, ಇಂಗು, ಉಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡಿದ್ದೆ, ನೋಡ್ಬೋದು. ಆನಂತರ ಈ ಕಡೆನ ನೋಡಿ, ಅನ್ನಕ್ಕೆ ಮೊಸರನ್ನಕ್ಕೆ ಎಲ್ಲ ಅಕ್ಕಿ ತೆಗೆದಿಟ್ಕೊಂಡಿದ್ದೀನಿ.
ನೆಕ್ಸ್ಟ್ ಇಲ್ಲಿ ನೋಡಿ ಆಲೂಗಡ್ಡೆ, ಸಿಹಿಗೆಣಸು, ಆನಂತರ ಮಟ್ಟುಗುಳ್ಳ ಇದೆಯಲ್ಲ ಅದರದ್ದು ಸಾಂಬಾರು ಮಾಡೋಣ. ತೆಂಗಿನಕಾಯಿ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಸಾಂಬಾರು ಪುಡಿ ಹಾಕಿ ಮಾಡಿ ನೋಡಿ, ತಟ್ಟೆ ಇಡ್ಲಿಗೆ ತಟ್ಟೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದು ಸಾಂಬಾರಿಗೆ ಉಪ್ಪು, ಅರಿಶಿನ, ಇಂಗು, ಆನಂತರ ಸ್ವಲ್ಪ ಹುಣಸೆ ಹಣ್ಣು, ಕಡಿಲಿಕ್ಕೆ ನೋಡಿ ತೆಂಗಿನಕಾಯಿ, ಸಾಂಬಾರು ಪುಡಿ, ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು. ಸಾಂಬಾರು ಪುಡಿ ನಾನು ಒಂದು 2-3 ವಿಡಿಯೋದ ಹಿಂದೆ ನಿಮಗೆ ತೋರಿಸಿದ್ದೆ, ಬೇಕಾದ್ರೆ ನೋಡ್ಕೊಳ್ಳಿ. ಫಸ್ಟಿಗೆ ಉಪ್ಪು ಹುಳಿ ಮತ್ತು ಬೆಲ್ಲ ಜೊತೆ ಅದನ್ನ ಬೇಯಕ್ಕಿಡಬೇಕು ಮಟ್ಟುಗುಳ್ಳನ. ಆನಂತರ ಅರ್ಧ ಬೆಂದಾಗ ನಾವು ಈ ಗೆಣಸು ಮತ್ತು ಆಲೂಗೆಡ್ಡೆ ಹಾಕ್ಕೊಂಡು ಬೇಯಿಸಬೇಕು. ಪಕ್ಕದ ಚಿಕ್ಕ ಕುಕ್ಕರಲ್ಲಿ ನೋಡ್ಬೋದು ನಾನು ಒಂದು ನಿಮಿಷ ನೋಡಿ, ಅದು ಮುಚ್ಚಿಟ್ಟಾದ ನಂತರ ಪೊಂಗಲ್ ಬೇಯಕ್ಕೆ ಇಟ್ಟಿದ್ದೀನಿ, ಕಾಣ್ಬೋದು ಚಿಕ್ಕ ಕುಕ್ಕರಲ್ಲಿ ನೋಡಿ. ಅಷ್ಟೊತ್ತಿಗೆ ಸಾಂಬಾರು ರೆಡಿ ಆಯಿತು. ಸಾಂಬಾರು ರುಬ್ಬಿಟ್ಟು ಅದನ್ನು ಹಾಕಿ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಸಾಂಬಾರಂತೂ ಭಾಳ ಅದ್ಭುತವಾಗಿ ಬಂದಿತ್ತು. ಸ್ವಲ್ಪ ಪಾತ್ರದ ನೀರು ಹಾಕಿ ಒಂದು ಚೆಂದ ಕುದಿ ಬರೆಸಿ ನಾನು ಟಿ ವಿ ನೋಡ್ತಾ ನಿಮಗೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಅಂತ ಪಾರ್ವೇಟ ಉತ್ಸವ ಅಂತೆ ತಿರುಪತಿಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಮೋಸ್ಟ್ಲಿ ಇದು ಬೇಟೆಗೆ ಹೋಗುವಂಥ ಉತ್ಸವ ಅನಿಸುತ್ತೆ. ಅದನ್ನು ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಇದು ಒಂದು ಕುದಿ ಬಂದರೆ ಆಗೋಯ್ತು. ಇದಕ್ಕೆ ಒಗ್ಗರಣೆ ಏನು ಬೇಡ, ಮಸಾಲೆ ಹುರಿದ ಕಾರಣ. ಈ ಮಧ್ಯೆ ನೋಡಿ ಒಂದು ಪಾತ್ರೆಗೆ ಬೆಲ್ಲ ಮತ್ತು ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಈ ಕಿತ್ತಳೆ ಬರುತ್ತಲ್ಲ, ಕಿತ್ತಳೆ ಜ್ಯೂಸ್ ಮಾಡ್ಕೊತೀನಿ. ಯಾಕೆಂದರೆ ನಾವು ನೀರು ಕುಡಿಯೋದು ಉಪವಾಸ ಮಾಡೋದ್ರಿಂದ ಸ್ವಲ್ಪ ಬಾಯಾರಿಕೆಗೆಲ್ಲ ಒಳ್ಳೆಯದಾಗುತ್ತೆ. ಅಷ್ಟೊತ್ತಿಗೆ ಸಾಂಬಾರು ಕುದಿ ಬಂತು. ಆಮೇಲೆ ಈ ಕಡೆಯಿಂದ ಪೊಂಗಲಿದು ಬೆಂದಿತ್ತು ನೋಡ್ಬೋದು. ಅದನ್ನ ಒಂದು ಮಣ್ಣಿನ ಮಡಿಕೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು, ಇಲ್ಲಾಂದರೆ ಒಳ್ಳೆ ಕೇಕ್ ಥರ ಬಂದುಬಿಡುತ್ತೆ ಅದು. ನೀರು ಹಾಕ್ಕೊಂಡು ಕಲಿಸ್ಕೊಂಡು ಅದಕ್ಕೆ ನಾನು ತೆಗೆದಿಟ್ಟಂತಹ ಮಸಾಲೆಗಳನ್ನೆಲ್ಲ, ಏಲಕ್ಕಿ, ಲವಂಗ ಇಂಥದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ಒಂದು ಬೆಲ್ಲ ಹಾಕ್ಕೊಂಡು ಕುದಿಯೋಕ್ಕೆ ಇಡಬೇಕು. ಕೊನೆಗೆ ತೆಂಗಿನಕಾಯಿ ಪುಡಿ ಮತ್ತು ಶುಂಠಿ ಪುಡಿ ಕೊನೆಗೆ ನಾನು ಹಾಕ್ಕೊಂಡೆ ಆ್ಯಕ್ಚುಲಿ. ಇದು ಒಂದು ಕುದಿ ಬರಬೇಕು. ಮತ್ತೊಂದು ಏನು ಗೊತ್ತಾ, ನಾನು 2 ಕಪ್ಪಷ್ಟು ತೊಗೊಂಡಿದ್ನಲ್ಲ ಗೋಧಿ ಕಡಿ ಮತ್ತು ಬೇಳೆ, ಇದಕ್ಕೆ 1 ಕಪ್ಪಷ್ಟು ಬೆಲ್ಲ ಸಾಕಾಗುತ್ತೆ. ಅದರ ಅರ್ಧ ತೀರ ಸಿಹಿಯಾದ ಚೆಂದ ಆಗೋದಿಲ್ಲ. ನಾನು ಹುಳಿ ಬಜ್ಜಿ ಮಾಡಿಲ್ಲ ಸಿಹಿದಕ್ಕೆ ಅಂತಂದ್ಬಿಟ್ಟು ನೋಡಿ ತುಪ್ಪ ಎಲ್ಲ ಹಾಕ್ಕೊಳ್ಬೇಕು. ಈ ವರ್ಷದ ಕೊನೆ ಪೊಂಗಲ್ ದೇವರಿಗೆ ನೈವೇದ್ಯ ಮಾಡುವಂಥದ್ದು. ಇನ್ನು ನೆಕ್ಸ್ಟ್ ಇಯರು ದೇವರಿಗೆ ತುಂಬ ವಿಶೇಷ ಮುದ್ಗಾನ್ನ ಅಂತ ಅಂತೀವಿ ನಾವು ಇದಕ್ಕೆ. ತಿರುಪತಿ ತಿಮ್ಮಪ್ಪನಿಗೂ ಭಾಳ ವಿಶೇಷ ಇದು. ಅದಕ್ಕೆ ಆಮೇಲೆ ಬೆಲ್ಲ ಹಾಕ್ಕೊಂಡು ಮಗಚ್ಕೊಳ್ಬೇಕು. ಒಂದು ರೌಂಡ್ ಕುದಿ ಬಂದರೆ ಸಾಕು. ನಂದು ಪಾತ್ರೆ ಸ್ವಲ್ಪ ಚಿಕ್ಕದಾಗಿಬಿಡ್ತು. ಪುನಃ ಯಾರು ಚೇಂಜ್ ಮಾಡ್ತಾಗ್ತದೆ, ಬೆಳಗ್ಗೆ ಗಡಿಬಿಡಿಗೂ ಮಣ್ಣಿನ ಮಡಿಕೆಯಲ್ಲಿ ತುಂಬ ವಿಶೇಷ ದೇವರಿಗೆ, ಅದಕ್ಕೋಸ್ಕರ ಮಣ್ಣಿನ ಮಡಿಕೆಯಲ್ಲಿ ಕೆಲವೊಂದು ಸಲ ಟೈಮ್ ಆದಾಗ ಇಂಥ ರೆಸಿಪಿಗಳನ್ನೆಲ್ಲ ಮಾಡಿರ್ತೀನಿ ನಾನು. ಈ ವಿಡಿಯೋ ಇವತ್ತು ಬರುತ್ತೋ ನಾಳೆ ಬರುತ್ತೋ ಗೊತ್ತಿಲ್ಲ, ಅಪ್ಲೋಡ್ ಮಾಡಿರ್ತೀನಿ. ಹೇಗಾಗುತ್ತೆ ಅಂತ ನೋಡ್ತೀನಿ ನಾನು. ನಾಳೆ ಒಂದು ದಿವಸ, ನಾಡಿದ್ದು ಶಿರೂರು ಪರ್ಯಾಯ ಆರಂಭ, ಪುತ್ತಿಗೆ ಪರ್ಯಾಯ ಕೊನೆಯಾಗಿ ಆ ವಿಡಿಯೋಗಳನ್ನೆಲ್ಲ ಹಾಕ್ತಾ ಬರ್ತೀನಿ ನಿಮಗೆ ನೋಡಿ. ಇದನ್ನು ಮಗಚಿಕೊಂಡು ಒಂದು ಕುದಿ ಬರಬೇಕು. ಆನಂತರ ಹೆಸರು ಕಾಳು ಮತ್ತು ಸೌತೆಕಾಯಿ ಕೋಸಂಬರಿ ಮಾಡಿಕೊಂಡೆ, ಡೀಟೇಲಾಗಿ ತೋರಿಸಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು, ತೆಂಗಿನಕಾಯಿ ತುರಿ, ಆನಂತರ ಒಗ್ಗರಣೆ ಒಂದು ಹಾಕಿದೆ ಅಷ್ಟೇ. ನಿಂಬೆಹಣ್ಣೆಲ್ಲ ಹಾಕಲಿಕ್ಕೆ ಹೋಗಿರಲಿಲ್ಲ ನೋಡಿ. ಅಷ್ಟೊತ್ತಿಗೆ ಪೊಂಗಲಿಗೂ ನೋಡಿ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಶುಂಠಿ ಪುಡಿನೂ ಹಾಕ್ಕೊಂಡೆ ನೋಡ್ಬೋದು. ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರ ದ್ವಾದಶಿನ ಅಂತ ತಿಳಿಸಿ. ಈ ಸಲ ಎಲ್ಲರಿಗೂ ಒಂದೇ ದಿವಸ ಏಕಾದಶಿ, ಅಂದರೆ ಮೊನ್ನೆ ಮಕರ ಸಂಕ್ರಾಂತಿ ಅವತ್ತು 14ನೇ ತಾರೀಕು ಏಕಾದಶಿ ಬಂದಿದೆ ನೋಡಿ. ಆನಂತರ ಮೊಸರನ್ನಕ್ಕೆ ರೆಡಿ ಮಾಡ್ತೇವೆ. ಅನ್ನ ಬಸಿದ ನಂತರ ಆ ಬಿಸಿ ಅನ್ನನೇ ನುರಿಬೇಕು, ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಬರೋದಿಲ್ಲ ಅದು. ಅದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಅದಕ್ಕೀಗ ಸದ್ಯಕ್ಕೆ ಉಪ್ಪು, ತೆಂಗಿನಕಾಯಿ ತುರಿ, ಸ್ವಲ್ಪ ಶುಂಠಿ ಪುಡಿ, ಒಗ್ಗರಣೆ ಆನಂತರ ಹಾಕ್ಕೊಳ್ಬೋದು. ನನಗೆ ಕಾಯಿ ಮೆಣಸೆಲ್ಲ ಹಾಕ್ಕೊಂಡಿರಲಿಲ್ಲ, ತುಂಬ ಖಾರ ಮನೆಯಲ್ಲಿ ಇಷ್ಟಪಡಲ್ಲ ಅಂತಂದ್ಬಿಟ್ಟು. ಕ್ಯಾಮರಾ ಸ್ವಲ್ಪ ವಾರೆ ಆಗಿತ್ತು, ಆಮೇಲೆ ಗೊತ್ತಾಯ್ತು ಸ್ವಲ್ಪ ಈ ಕಡೆ ಮಾಡಿಕೊಂಡೆ ನಾನು ನೋಡಿ. ಆನಂತರ ಸ್ವಲ್ಪ ಶುಂಠಿ ಪುಡಿ ಹಾಕ್ಕೊಂಡು, ಅಥವಾ ಶುಂಠಿ ರಸ ತೆಗೆದು ಹಾಕಿದರೂ ತುಂಬ ಚೆನ್ನಾಗಾಗುತ್ತೆ. ನಿಮ್ಗೆ ಬೇಕಂದ್ರೆ ದಾಳಿಂಬೆ ಇದ್ದರೆ ದಾಳಿಂಬನೂ ಹಾಕ್ಕೋಬೋದು. ನಾನು ಆಮೇಲೆ ದ್ರಾಕ್ಷಿ, ಗೋಡಂಬಿ, ನೆಲಗಡಲೆ ಎಲ್ಲ ಹಾಕ್ಕೊಂಡಿದ್ದೆ.
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಅದು ತಣ್ಣಗಾಗಲಿಕ್ಕೆ ಬಿಡಬೇಕು ಫಸ್ಟು, ಇಲ್ಲಾಂದರೆ ಮೊಸರನ್ನ ಹುಳಿ ಬಂದುಬಿಡತ್ತೆ. ಇದು ಹಾಗೆಯೇ ಬಿಟ್ಟು ನೋಡಿ. ಆಮೇಲೆ ನಾನು ಈ ತೆಂಗಿನಕಾಯಿ ಹಾಲು ತೆಗೆದು ಚಟ್ನಿಗೂ ಬಂದೆ ನಾನು ಚಟ್ನಿ ಮಾಡಲಿಕ್ಕೆ. ತೆಂಗಿನಕಾಯಿ ಗಂಜಿಗೆ ತೆಂಗಿನಕಾಯಿ ಹಾಲು ಬೇಕಿತ್ತು ತಾನೇ, ಅದಕ್ಕೋಸ್ಕರ ನೋಡಿ. ಈಗ ಏನೇನೋ ಕಾಯಿಲೆಗಳೆಲ್ಲ ಬರ್ತಾ ಇರ್ತವೆ. ಯಾರು ಏಕಾದಶಿ ಮಾಡ್ತಾ ಇರ್ತಾರೋ ಅವ್ರಿಗೆ ಸ್ವಲ್ಪ ರೋಗ ಕಡಿಮೆನೆ ಅಂತಲೇ ಹೇಳ್ಬೋದು. ಭಕ್ತಿಯಿಂದ ಮಾಡಬೇಕು ನಾವು ಏಕಾದಶಿ ಯಾರು ಮಾಡೋದು ಮಿಸ್ ಮಾಡ್ಕೊಳ್ಬೇಡಿ. ನೋಡಿ, ಇದು ಸ್ವಲ್ಪ ತೆಂಗಿನಕಾಯಿ ಹಾಲು ತೆಗೆದು ಆ ಚರಡನ್ನು ನಾನು ಚಟ್ನಿಗೆ ಹಾಕಿಬಿಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಬೇಕಾದ್ರೆ ಒಂದು ಸಲ ನೋಡಿ ನೀವು ಆ ಥರ ಮಾಡಿ ನೋಡಿ. ಈಗೆಲ್ಲ ಚಟ್ನಿ ಮಸಾಲೆಗಳನ್ನೆಲ್ಲ ಈ ವಿಡಿಯೋದ ಆರಂಭದಲ್ಲೇ ತೋರಿಸಿದ್ದೆ ನಾನು ನಿಮಗೆ. ನೆಲ್ಲಿಕಾಯಿ ಮತ್ತು ಒಂದೆಲೆಗದ್ದು ಚಟ್ನಿ ಮಾಡಿದ್ದೆ ನೋಡ್ಬೋದು. ಅದನ್ನೆಲ್ಲ ಮಿಕ್ಸಿಯಿಂದ ತೆಗೆದು ಆನಂತರ ಒಟ್ಟಿಗೆ ಒಗ್ಗರಣೆ ಹಾಕಿದೆ. ಯಾವುದು ಚಟ್ನಿಗೆ, ಕೋಸಂಬರಿಗೆ, ಆನಂತರ ಮೊಸರನ್ನಕ್ಕೆ. ನೋಡಿ, ಅಷ್ಟೊತ್ತಿಗೆ ತಣ್ಣಗಾಗಿತ್ತು. ಮೊಸರು ಹಾಕಿ ನಾನು ನಂದಿನಿ ಮೊಸರೇ ತಂದಿದ್ದೆ, ಅದನ್ನೇ ಹಾಕಿದೆ ಆ್ಯಕ್ಚುಲಿ. ಮಿಕ್ಸ್ ಮಾಡಿ ನೋಡಿ. ಆನಂತರ ಇದಕ್ಕೊಂದು ಒಗ್ಗರಣೆ ಹಾಕಬೇಕಿನ್ನು. ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಸೊಪ್ಪು, ಇಂಗು ಹಾಕಿ ಒಗ್ಗರಣೆ ಹಾಕ್ಕೊಂಡೆ. ನಿಮಗೆ ಬೇಕು ಅಂತಂದರೆ ಇಲ್ಲಿ ಕೆಂಪು ಮೆಣಸು ಅಥವಾ ಹಸಿ ಮೆಣಸು ಎಲ್ಲ ಹಾಕ್ಕೊಳ್ಳಿ. ಈಗ ನೋಡಿ, ಒಗ್ಗರಣೆ ಎಲ್ಲ ತೆಗೆದು 3ಕ್ಕೂ ಪಾಲು ಮಾಡಿ ಹಾಕ್ಕೊಳ್ಬೇಕು ನಾವು. ಕೋಸಂಬರಿಗೆ, ನೆಕ್ಸ್ಟು ಮೊಸರನ್ನಕ್ಕೆ, ಚಟ್ನಿಗೆ. ಆನಂತರ ಅದೇ ಪಾತ್ರೆಯಲ್ಲಿ ನಾನು ಅದೇ ಒಗ್ಗರಣೆ ಪಾತ್ರೆಯಲ್ಲಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ದ್ರಾಕ್ಷಿ, ಗೋಡಂಬಿ ಮತ್ತು ನೆಲಗಡಲೆ ಹಾಕಿ ಹುರಿದು ಮೊಸರನ್ನಕ್ಕೆ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು ಮೊಸರನ್ನ ಕೂಡ. ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಯಿತು ಹೇಳಿ ಇವತ್ತಿನ ವಿಡಿಯೋ. ಏನು ಗೊತ್ತಾ, ಇದು ದ್ರಾಕ್ಷಿ, ಗೋಡಂಬಿ ನಿಮಗೆ ಆಪ್ಷನಲ್. ದಾಳಿಂಬೆ ಇದ್ದರೆ ಇದೆಲ್ಲ ಬೇಕು ಅಂತ ಹೇಳಿ ಇಲ್ಲ, ಬೇಕಂದರೆ ಹಾಕ್ಕೊಳ್ಳಿ. ಇದನ್ನು ಬರೀ ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ಮೊಸರನ್ನ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ಅಡುಗೆ ಎಲ್ಲ ಆಯಿತು. ಹೇಗಾಯಿತು ಹೇಳಿ ಇವತ್ತಿನ ವಿಡಿಯೋ ನೋಡಿ. ತಟ್ಟೆ ಇಡ್ಲಿ, ಅನ್ನ, ಗಂಜಿ, ಉಂಡೆ, ಕೋಸಂಬರಿ ಚಟ್ನಿ, ಈ ಕಡೆಯಿಂದ ಪೊಂಗಲ್, ಜ್ಯೂಸು, ಸಾಂಬಾರು, ಒಂದು ಕಡೆಯಿಂದ ಮೊಸರನ್ನ ತೋರಿಸ್ತೀನಿ ತಾಳಿ. ಉಪ್ಪಿನಕಾಯಿ ಕೂಡ ನೋಡಿ, ಮೊಸರನ್ನ ಉಪ್ಪಿನಕಾಯಿ ಕೂಡ ಹಾಕ್ಕೊಂಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.